ಮಂಗಳೂರಿನ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಕಾಲೇಜಿನ ಧನ್ವಂತರಿ ವನದಲ್ಲಿ ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಯಿತು. ಮಂಗಳೂರಿನ ಅಶೋಕನಗರದಲ್ಲಿರುವ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾಲೇಜಿನ ಧನ್ವಂತರಿ ವನದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಗಣ್ಯರು ಆಯುರ್ವೇದ ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರವಿ ರಾವ್ ಎಸ್ ಅವರು ವಿಶ್ವ ಪರಿಸರ ದಿನಾಚರಣೆಯನ್ನ ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಗಿದೆ. ಪ್ರತಿಯೊಬ್ಬರು ಪರಿಸರ ರಕ್ಷಣೆ ಕುರಿತು ಆಸಕ್ತಿ ವಹಿಸಿಕೊಳ್ಳಬೇಕೆಂದು ಹೇಳಿದರು. On behalf of SES group of institutions, today we are celebrating World Environment Day. World Environment Day was first mooted out by United Nations Council in 1974, and from then onwards the campaign was to save the environment. Today, the 2021, we have theme. The theme is restoration of the environment. In restoration of environment, it is stated reimagine, reinstate, and recreate. This is the theme with which actually we are celebrating World Environment Day. And Pakistan is hosting today's World Environment Day. Our Honorable Prime Minister is going to address all at 11 o'clock and is joining the total forum of the Environment Day celebration. And the Uttarakhand state has released more than 1576 list of the RET plant and endangered plant list has been selected. ದ್ರವ್ಯ ಗುಣ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸ್ವಪ್ನ ಭಟ್ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆಯಲ್ಲಿ ಎಲ್ಲರೂ ಕೈಜೋಡಿಸಬೇಕು, ಆ ಮೂಲಕ ಪರಿಸರ ರಕ್ಷಣೆ ಮಾಡಬೇಕಾಗಿದೆ ಎಂದು ಅವರು ಹೇಳಿದರು. ವಿಶ್ವ ಪರಿಸರ ದಿನಾಚರಣೆಯ ಮೇಯ್ನು ಲಾಗೋ ಈ ಸಲದ್ದು ಏನೆಂದರೆ ರಿಸ್ಟೋರಿಂಗ್ ದ ಇಕೋಸಿಸ್ಟಮ್. ರಿಸ್ಟೋರಿಂಗ್ ದ ಇಕೋಸಿಸ್ಟಮಲ್ಲಿ ಮೇಯ್ನಾಗಿ ಒಂದು ನಾವು ಮರಗಿಡಗಳನ್ನು ನೆಟ್ಟು ಬೆಳೆಸುವುದು, ಅಳಿವಿನಂಚಿನಲ್ಲಿರುವ ಸಸ್ಯ ಪ್ರಭೇದಗಳನ್ನು ಗುರುತಿಸಿ ಅದನ್ನು ನೆಡುವುದು, ಹಾಗೂ ಮುಖ್ಯವಾಗಿ ಹ್ಯಾಬಿಟೇಟ್. ಸೊ ಕೆಲವು ಸಸ್ಯ ಪ್ರಭೇದಗಳು ಮೇಯ್ನಾಗಿ ಹಿಮಾಚಲದಲ್ಲಿ ಸಿಗ್ತವೆ, ಅವು ಇಲ್ಲಿ ಸಿಗುವುದಿಲ್ಲ, ಅಂಥವುಗಳನ್ನು ನಾವು ಸಂರಕ್ಷಿಸುವುದು. ಹಾಗೆ ಇವತ್ತಿನ ವಿಶ್ವ ಪರಿಸರ ದಿನಾಚರಣೆಯ ದಿವಸ ನಾವು ಅಳಿವಿನಂಚಿನಲ್ಲಿರುವ 2 ಮುಖ್ಯ ಸಸ್ಯ ಪ್ರಭೇದಗಳನ್ನು ಗುರುತಿಸಿ ಅದನ್ನು ನಮ್ಮ ಗಾರ್ಡನ್ನಲ್ಲಿ ನೆಟ್ಟಿದ್ದೇವೆ. ಈ ವೇಳೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಜೆಸಿಂತಾ ಎಂಟಿ ಸೋಸಾ, ಉಪವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಆಶಾ ಕೆ, ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯಾಧಿಕಾರಿ ಡಾಕ್ಟರ್ ಅಜಿತಾ ಕೆ, ದ್ರವ್ಯ ಗುಣ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಶ್ರೀದೇವಿ, ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ಕಿಶೋರ್, ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯಾಧಿಕಾರಿ ಡಾಕ್ಟರ್ ಅಜಿತ್ ಕೆ, ದ್ರವ್ಯಗುಣ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಶ್ರೀದೇವಿ, ಪ್ರಾಧ್ಯಾಪಕರಾದ ಡಾಕ್ಟರ್ ಮೋಹನ್ ಕಿಶೋರ್, ಡಾಕ್ಟರ್ ಶ್ರೀಜಯ, ಡಾಕ್ಟರ್ ನಿಯತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.